ಪುತ್ತೂರಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮೆಗಾ ಮನೋರಂಜನಾ ಮೇಳ ಮತ್ತು ವಸ್ತು ಪ್ರದರ್ಶನ ಮೇಳ ಒಂದೇ ಕ್ಯಾಂಪಸ್ನಲ್ಲಿ ಆರಂಭಗೊಂಡಿದೆ. ಶ್ರೀ ಮಹಾಲಿಂಗೇಶ್ವರ ದೇವಳದ ಎದುರಿನ ಗದ್ದೆಯ ಒಂದು ಭಾಗದ 4 ಎಕರೆ ಜಾಗದಲ್ಲಿ ಮಾಯಾ ಜಗತ್ತನ್ನೇ ಸೃಷ್ಟಿಸಲಾಗಿದ್ದು, ಎಲ್ಲಾ ವಯೋಮಾನದವರಿಗೆ ಸಂಭ್ರಮ ನೀಡುವ ಮತ್ತು ಶಾಪಿಂಗ್ ರೋಮಾಂಚನ ನೀಡುವ ಪುತ್ತೂರು ಉತ್ಸವ ಆರಂಭಗೊಂಡಿದೆ. ಶಾಸಕ ಸಂಜೀವ ಮಠಂದೂರು ಪುತ್ತೂರು ಉತ್ಸವವನ್ನ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಎನ್ ಸುಧಾಕರ್ ಶೆಟ್ಟಿ ಅವರು ಶುಭ ಕೋರಿದ್ರು. ಇನ್ನು ನಗರಸಭೆ ಪೌರಾಯುಕ್ತೆ ರೂಪಾ ಶೆಟ್ಟಿ, ಸ್ಥಳೀಯ ನಗರಸಭಾ ಸದಸ್ಯ ಶಕ್ತಿ ಸಿನ್ಹಾ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಎನ್ಸಿಎಫ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಗೌತಮ್ ರವರು ಸ್ವಾಗತಿಸಿದ್ರು. 35 ವರ್ಷಗಳಿಂದ ದೇಶದ 700 ಕಡೆಗಳಲ್ಲಿ ಮನೋರಂಜನಾ ಮೇಳ ಹಾಗೂ ವಸ್ತು ಪ್ರದರ್ಶನವನ್ನ ಆಯೋಜಿಸಿರುವ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ವತಿಯಿಂದ ಪುತ್ತೂರು ಉತ್ಸವವನ್ನ ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 17ರಂದು ಆರಂಭಗೊಂಡಿರುವ ಪುತ್ತೂರು ಉತ್ಸವ ಮುಂದಿನ 45 ದಿನಗಳ ಕಾಲ ನಡೆಯಲಿದೆ. ಪ್ರತಿದಿನ ಅಪರಾಹ್ನ 3:30ರಿಂದ ರಾತ್ರಿ 8:30ರವರೆಗೆ ಪ್ರದರ್ಶನವಿರಲಿದೆ. ಸಂಪೂರ್ಣ ಕುಟುಂಬಕ್ಕಾಗಿ ಶಾಪಿಂಗ್ ಹಾಗೂ ಮನೋರಂಜನಾ ಮೇಳ ಇದಾಗಿದೆ. ನಾನಾ ಕಂಪನಿಗಳ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮನೋರಂಜನಾ ಕ್ರೀಡೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಪುತ್ತೂರಿನಲ್ಲಿ ಇಂತಹ ಮೇಳ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಎಂದು ಎನ್ಸಿಎಫ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಗೌತಮ್ ತಿಳಿಸಿದ್ದಾರೆ. ಗೃಹ ಬಳಕೆ ಉತ್ಪನ್ನಗಳು, ಪೀಠೋಪಕರಣಗಳು, ಅಡುಗೆ ಮನೆ ಉತ್ಪನ್ನಗಳು, ಕೈಮಗ್ಗದ ಉತ್ಪನ್ನಗಳು, ಕರಕುಶಲ ಉತ್ಪನ್ನಗಳು, ಡ್ರೆಸ್ ಮೆಟೀರಿಯಲ್ಸ್, ಫ್ಯಾಷನ್ ಪಾದರಕ್ಷೆಗಳು, ಆಟಿಕೆಗಳು, ಸ್ಟೇಷನರಿ, ಆಹಾರೋತ್ಪನ್ನಗಳು ಸೇರಿದಂತೆ 100 ಉತ್ಪನ್ನಗಳನ್ನು ಕಾಣುವ ಹಾಗೂ ಖರೀದಿಸುವ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ. 90 ಅಡಿ ಎತ್ತರದ ಐಫೆಲ್ ಟವರ್, ಯಾಂತ್ರೀಕೃತ ಪ್ರಾಣಿಗಳಿರುವ ಎನಿಮಲ್ ಕಿಂಗ್ಡಮ್ ವಿಶೇಷವಾಗಿದೆ. ಮನೋರಂಜನಾ ಕ್ರೀಡೆಗಳು, ಜಾಯಿಂಟ್ ವೀಲ್, 3D ಎಫೆಕ್ಟ್ಸ್, ಅಕ್ವಾ, ಜಿಗ್ಸಾಗ್, ಕ್ವಾರ್ಟರ್ ಪಿಲ್ಲರ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಸ್ಕೇರಿ ಹೌಸ್, ಮಕ್ಕಳ ಬೋಟಿಂಗ್, ಸ್ವಿಂಗ್ ಕಾರ್, ಆಕ್ಟೋಪಸ್ ಐಲ್ಯಾಂಡ್, ಯಾರ್ಡ್ ಶೂಟ್, ಅಂಡರ್ ಸೀ ವರ್ಲ್ಡ್ ಸಹಿತ ಸುಮಾರು 20 ಬಗೆಯ ಅಮ್ಯೂಸ್ಮೆಂಟ್ಗಳು ಗ್ರಾಹಕರ ಮನತಣಿಸಲಿದೆ ಎಂದು ಗೌತಮ್ ತಿಳಿಸಿದ್ದಾರೆ.